Hare Krishna. Hare Krishna. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 10ನೇ ಅಧ್ಯಾಯ ಸೃಷ್ಟಿ ಪ್ರಭೇದಗಳು. ಶ್ಲೋಕ 1. ವಿದುರ ಉವಾಚ ಅಂತರ್ಹಿತೆ ಭಗವತಿ ಬ್ರಹ್ಮಲೋಕ ಪಿತಾಮಹ ಪ್ರಜಾ ಸಸರ್ಜ ಕಥಿತ ದೈಹಿಕಿ ಮಾನಸಿ ವಿಭೂ. ಅನುವಾದ. ವಿದುರನ್ ನುಡಿದನು, ಏ ಮಹರ್ಷಿಯೇ, ದೇವೋತ್ತಮ ಪರಮಪುರುಷನು ಅಂತರ್ಧಾನನಾದ ಬಳಿಕ ಲೋಕ ನಿವಾಸಿಗಳ ಪಿತಾಮಹನಾದ ಬ್ರಹ್ಮದೇವನು ತನ್ನದೇ ದೇಹ ಮತ್ತು ಮನಸ್ಸಿನಿಂದ ಜೀವಿಗಳ ದೇಹಗಳನ್ನು ಹೇಗೆ ಸೃಷ್ಟಿಸಿದ ನನಗೆ ದಯವಿಟ್ಟು ತಿಳಿಸಿರಿ. ಎಸ್, ವಿದುರ ಮಹರ್ಷಿ ಮೈತ್ರನಿಗೆ ಹೇಳುವಂಥದ್ದು. ಎಂತ ಹೇಳುವಂಥದ್ದು? ಬ್ರಹ್ಮದೇವ ಹೇಗೆ ಸೃಷ್ಟಿಸಿದ ಜೀವಿಗಳನ್ನು, ಬೇರೆ ಬೇರೆ ಜೀವಿಗಳನ್ನು. ಶ್ಲೋಕ 2. ಹರೇ ಕೃಷ್ಣ. ಯೇ ಚ ಭಗವಾನ್ ಪೃಷ್ಟ ವೈ ಅರ್ಥ ಬಹುವಿತ್ತಮ ತಾನ್ ವದಸ್ವ ಅನುಪೂರ್ವೇನ ಚಿಂದಿನ ಸರ್ವ ಸಂಶಯಾನ್. ಏ ಮಹಾವಿದ್ವಾಂಸರೇ, ದಯವಿಟ್ಟು ನನ್ನ ಎಲ್ಲಾ ಸಂಶಯಗಳನ್ನು ಹೋಗಲಾಡಿಸಿರಿ. ತಮ್ಮಲ್ಲಿ ನಾನು ಕೇಳಿದನ್ನು ಆರಂಭದಿಂದ ಕೊನೆಯವರೆಗೆ ನನಗೆ ತಿಳಿಸಿಕೊಡಿ. ಎಸ್, ನೋಡಿ, ಇದು ಶಿಷ್ಯ ಗುರು ಹತ್ರ ಕೇಳುವಂಥದ್ದು. ನನಗೆ ತುಂಬಾ ಸಂಶಯ ಉಂಟು, ನನ್ನ ಸಂಶಯವನ್ನು ಹೋಗಲಾಡಿಸಿ, ದಯವಿಟ್ಟು ನನಗೆ ಹೇಳಿ, ಹೇಗೆ ಬ್ರಹ್ಮ ಸೃಷ್ಟಿ ಮಾಡಿದ. ಎಸ್, ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಬೈ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದಿಗೆ ವಿದುರನು ಎಲ್ಲ ಪ್ರಸ್ತುತವಾದ ಪ್ರಶ್ನೆಗಳನ್ನು ಮೈತ್ರೇಯಲ್ಲಿ ಕೇಳಿದನು. ಎಲ್ಲ ಪ್ರಶ್ನೆ ಕೇಳ್ತಾನೆ ಮೈತ್ರೇಯ ಹತ್ರ. ಏಕೆಂದ್ರೆ ತನ್ನ ಜಿಜ್ಞಾಸೆಗಳ ಎಲ್ಲ ಅಂಶಗಳನ್ನು ಉತ್ತರಿಸಲು ಮೈತ್ರೇಯರು ತಕ್ಕ ವ್ಯಕ್ತಿಯೊಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ನೋಡಿ, ನಾವು ಎಂತಾಗ್ತದೆ ಅಂದ್ರೆ, ಪ್ರಭುಪಾದ ಹೇಳುವಂಥದ್ದು, ಕಲಿಯುಗದ ಪ್ರಾಬ್ಲಮ್ ಎಂತ ಅಂದ್ರೆ, ಈಗ ನಮ್ಮ ಮಗನನ್ನು MBBS ಮಾಡಬೇಕಿದ್ರೆ ನಾವು ಅಲ್ಲಿ ಯಾರು ಕಲಿಸ್ತಾ ಇದ್ದಾರೆ ಅವ್ರ ಹತ್ರ ನಾವು ಕೇಳ್ತೇವೆ, ಇಲ್ಲದ್ರೆ ಯಾರು ಅಲ್ಲಿ MBBS ಮಾಡಿದರೆ ಅವ್ರ ಹತ್ರ ನಾವು ಕೇಳ್ತೇವೆ. ನಾವು ಹೋಟೆಲಿದು ಕ್ಲೀನರ್ ಹತ್ರ ಕೇಳುವುದಿಲ್ಲ, ಗ್ಯಾರೇಜ್ ಮೆಕ್ಯಾನಿಕ್ ಹತ್ರ ಕೇಳುವುದಿಲ್ಲ, ಬಸ್ ಕಂಡಕ್ಟರ್ ಹತ್ರ ಕೇಳುವುದಿಲ್ಲ ನಾವು. ಆದರೆ ಆಧ್ಯಾತ್ಮಿಕ ಬರುವಾಗ ನಾವು ಮೋಸ ಆಗುವಂಥದ್ದು, ನಾಯಿ ಬೆಕ್ಕಿನಿಂದ ಕೇಳುವಂಥದ್ದು. ಇದು ಸಮಸ್ಯೆ, ಇದು ದೊಡ್ಡ ಸಮಸ್ಯೆ. ಪ್ರಭುಪಾದ ಹೇಳುವಂಥದ್ದು ಕಲಿಯುಗದ ಎಂತ ಒಂದು ಸಮಸ್ಯೆ ಇದೆ. ಅದಕ್ಕೆ ನೋಡಿ, ಮಾಯವಾದಿಗಳು ತುಂಬಾ ಜಾಸ್ತಿ ಇದ್ದಾರೆ. ಮಾಯವಾದಿಗಳು, ನಿರಾಕಾರವಾದಿಗಳು. ಯಾಕೆ ಎಲ್ಲರೂ ಬರೆಯುವಂಥದ್ದು, ಎಲ್ಲರೂ ಹೇಳುವಂಥದ್ದು. ಆದರೆ ಇದು ದೊಡ್ಡ ತಪ್ಪು ಅಂತೆ, ದೊಡ್ಡ. ಪ್ರಭುಪಾದ ಹೇಳುವಂಥದ್ದು, ಬೋತ್ ವಿಲ್ ಗೋ ಟು ಹೆಲ್. ಅವರ ಯಾರನ್ನು ಫಾಲೋ ಮಾಡ್ತಾರೆ ಅವ ಕೂಡ ನರಕ ಹೋಗ್ತಾನೆ, ಇವ ಕೂಡ ನರಕ ಹೋಗ್ತಾನೆ. ಬ್ಲೈಂಡ್ ಮ್ಯಾನ್ ಈಸ್ ಲೀಡಿಂಗ್ ಅದರ್ ಬ್ಲೈಂಡ್ ಮ್ಯಾನ್. ಹಾಗಾಗಿ ತನ್ನ ಜಿಜ್ಞಾಸೆಗಳಿಗೆ ಅಂಶವನ್ನು ಉತ್ತರಿಸಲು ಮೈತ್ರೇಯರು ತಕ್ಕ ವ್ಯಕ್ತಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ನೋಡಿ, ಸರಿಯಾದ ಪರ್ಸನ್, ಅಥರೈಸ್ ಪರ್ಸನ್, ಸಂಪ್ರದಾಯದಲ್ಲಿ ಗುರು ಪರಂಪರೆಯಲ್ಲಿ ಬಂದ ಪರ್ಸನ್ ಇವು. ಯಾವನೇ ವ್ಯಕ್ತಿಯು ತನ್ನ ಗುರುಗಳ ಅರ್ಹತೆಯ ಬಗ್ಗೆ ಆತ್ಮವಿಶ್ವಾಸ ಹೊಂದಿರಬೇಕಾಗ್ತದೆ. ಅದಕ್ಕೆ ನಾವು ನೋಡಿ, ಈಗ ಭಕ್ತಿಶಾಸ್ತ್ರ ಕ್ಲಾಸಲ್ಲಿ ಯಾರೆಲ್ಲ ಮಾಡ್ತಾ ಇದ್ದೀವಿ, ಭಕ್ತಿಶಾಸ್ತ್ರ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಅಂದ್ರೆ ಮಾಡುವಾಗ ಅಲ್ಲಿ ಮೂಡ್ ಅಂಡ್ ಮಿಷನ್ ಆಫ್ ಪ್ರಭುಪಾದ್ ಕೊಟ್ಟಿದ್ದಾರೆ. ಪ್ರಭುಪಾದ ಮೂಡ್ ಅಂಡ್ ಮಿಷನ್ ನಾವು ಅರ್ಥ ಮಾಡದೆ ನಮ್ಗೆ ಭಕ್ತಿಶಾಸ್ತ್ರ ಅಂತಲ್ಲ ಯಾವುದು ಅರ್ಥ ಆಗುದಿಲ್ಲ. ಪ್ರಭುಪಾದ್ ಎಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ಪ್ರಭುಪಾದ ಇಚ್ಛೆ ಎಂತ, ಇದು ನಾವು ಅರ್ಥ ಮಾಡ್ಬೇಕು. ಹಾಗಾಗಿ ನಾವು ಸ್ಟ್ರಾಂಗ್, ನಮ್ಗೆ ಫೇತ್ ಬರ್ಬೇಕು ಪ್ರಭುಪಾದ ಮೇಲೆ. ಏಕೆಂದ್ರೆ ನನ್ನ ಗುರು ಮಹಾರಾಜ್ ಇಸೋಲ್ನ ಜಗತ ಸ್ವಾಮಿ ಮಹಾರಾಜ್ ಹೇಳಿದ್ರು, ಯದಿ ಪ್ರಭುಪಾದನ ಹೋಯ್ತು ತಬೇಕಿ ಹೋಯ್ತು ಜೀವನ ಬಹಿತ ಶಿಷ್ಯ. ಪ್ರಭುಪಾದ ಇಲ್ಲದೆ ನಮ್ದು ಗತಿ ಎಂತ ಆಗ್ತೈತಿ. ಹಾಗಾಗಿ ಫಸ್ಟಿಗೆ ನಮ್ಗೆ ಈಗ ಪ್ರಭುಪಾದ ಮೇಲೆ ಸ್ಟ್ರಾಂಗ್ ಫೇತ್ ಬರ್ಬೇಕು. ಎಸ್, ಪ್ರಭುಪಾದ್ ಶತಮಾವ ಅಂತ ಹೇಳಿದ್ರೆ ಮೋರ ಸೇನಾಧಿಪತಿ ಭಕ್ತ ಆಯಗ, ಮೈನ್ ಕಮಾಂಡರ್ ಇನ್ ಚೀಫ್. ಅದು ಯಾರು? ಪ್ರಭುಪಾದ್. ಶತಮಾವ ಹೇಳಿದ್ದಾರೆ. ಹಾಗಾಗಿ ಮಾಮೂಲಿ ಜನ ಅಲ್ಲ ಪ್ರಭುಪಾದ್.
ಹಾಗೆ ನಮಗೆ ಪ್ರಭುಪಾದ್ ಮೇಲೆ, ಯಾಕೆಂದ್ರೆ ಪ್ರಭುಪಾದ್ ISKCON ಫೌಂಡರ್ ಆಚಾರ್ಯ. ಪ್ರಭುಪಾದ್ ಒಂದು ವಾಟ್ ಯುವರ್ ಪ್ರೀಚಿಂಗ್ ವಿಲ್ ಡೂ, ಇಫ್ ಎನಿಬಡಿ ರೀಡ್ಸ್ ಮೈ book, he will be reformed. The exact sentence. The real preaching is selling books. You should know the tactic how to sell without irritating. What your lecture will do for 3 minutes, but if he reads 1 page, his life may be turned. ಯಾಕೆ ಆ ರೀತಿ ಹೇಳ್ತಾ ಇದ್ದಾರೆ? ಯಾಕೆಂದ್ರೆ ಪ್ರಭುಪಾದ್ ಮಾಮೂಲಿ ಜನ ಅಲ್ಲ, ಮಾಮೂಲಿ ಜನ ಅಲ್ಲ. ಹಾಗಾಗಿ ನಮ್ಗೆ ಪ್ರಭುಪಾದಿನ ನಾವು ಹೇಗೆ ಅಂದ್ರೆ ಕಬಡ್ಡಿ ಆಡುವಾಗ, ಈಗ ನಾನು ಸ್ಕೂಲ್ ಕಾಲೇಜಲ್ಲಿ ಕಬಡ್ಡಿ ಆಡ್ತಾ ಇದ್ದೆ. ಕಬಡ್ಡಿ ಆಡುವಾಗ ನಾನು ರೈಡ್ ಹೋಗ್ತಾ ಇದ್ದೆ. ಹಾಗಾಗಿ ನನಗೆ ಕಾರ್ನರ್ ಅಲ್ಲಿ ಇರ್ತಾನೆ ಅವನ ಒಟ್ಟಿಗೆ, ಅವನ ಅಂದ್ರೆ ಸೆಕೆಂಡ್ ಮ್ಯಾನ್, ನಾನು ಕಾರ್ನರ್ ಇರ್ತಾನೆ ಅವನ ಪಕ್ಕದಲ್ಲಿ. ಯಾಕೆಂದ್ರೆ ರೈಡ್ ಹೋಗೋವರಿಗೆ ಅವರು ಔಟ್ ಆಗಬಾರ್ದು, ಅದಕ್ಕೆ ಅಲ್ಲಿ ಇರ್ಲಿಕ್ಕೆ ನಂದು ಯಾವಾಗಲೂ ಪೊಸಿಷನ್ ಆಗಿ. ಹಾಗೆ ರೈಡ್ ಬಂದವ ಎಂತ ಮಾಡ್ತಾನೆ, ರೈಡ್ ಬಂದವ ಕಾರ್ನರ್ ಅಲ್ಲಿ ಬೋನಸ್ ಹಾಕ್ಲಿಕ್ಕೆ ನೋಡ್ತಾನೆ. ಹಾಗೆ ಬೋನಸ್ ಹಾಕುವಾಗ ಅಲ್ಲಿ ಇಮಿಡಿಯೇಟ್ ಅವನ ಆಂಕಲ್ ಅನ್ನು ಹಿಡಿಬೇಕು. ಹಾಗೆ ಹೇಗಂದ್ರೆ ಇಂಡಿಕೇಶನ್ ಎಂತಂದ್ರೆ, ಇವಾಗ ಕಾರ್ನರ್ ಅವ ಕಣ್ಣಿನಲ್ಲಿ ಅವನಿಗೆ ಥರ್ಡ್ ಮ್ಯಾನ್, ಈ ಕಡೆಯಿಂದ ಥರ್ಡ್ ಮ್ಯಾನ್ ಬರ್ತಾನೆ, ಅಲ್ಲಿ 3 ಇರ್ತಾರೆ, ಅದ್ರ ಫಸ್ಟ್ ಥರ್ಡ್ ಮ್ಯಾನ್. ಅವ ಎಂತ ಮಾಡ್ತಾನೆ, ಈಗ ಇವ ನಾನು ಹಿಡಿದೆ ನನ್ನ ಕಣ್ಣಲ್ಲಿ ಈಗ ಇಶಾರ ಮಾಡ್ತಾನೆ, ಆಗವ ಬರುವಂತದ್ದು, ಆಗ ಇವನು ಹಿಡಿಯುವಂಥದ್ದು. ಹಾಗೆ ಅಂತಂದ್ರೆ ಅದು ಆಂಕಲ್ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಅವ ಔಟ್ ಆಗ್ತಾನೆ. ಅವ ಬೋನಸ್ ಹಾಕುವಾಗಲೇ ಈಗ ಆಗ್ತಾನೆ, ಅವನಿಗೆ ಗೊತ್ತಾಗ್ತದೆ ಈಗ ಬಂದ ಈಗ ಆಗ್ತಾನೆ, ಅಲ್ಲಿ ಇಂಡಿಕೇಶನ್ ಆಗ್ತದೆ, ಪಟ್ ಅಂತ ಹಿಡಿಯುವಂಥದ್ದು. ಹಾಗೆ ನಾವು ಕೂಡ ಪ್ರಭುಪಾದಿದ್ದು ಪಾದವನ್ನು ಪಾಟ್ ಅಂತ ಹಿಡಿಬೇಕು, ಬೇರೆ ನಮ್ಗೆ ಆಪ್ಷನ್ ಇಲ್ಲ, ಆಪ್ಷನ್ ಇಲ್ಲ. ಪ್ರಭುಪಾದಿದ್ದ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು. ಗ್ರಾಬ್ ದಿ ಗೋಲ್ಡನ್ ಆಪರ್ಚುನಿಟಿ. ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ, ಪ್ರಭುಪಾದ ಪಾದವನ್ನು ಗಟ್ಟಿಯಾಗಿ ಹಿಡಿಯುವ. ಪ್ರಭುಪಾದ ಮತ್ತೆ ವ್ಯವಸ್ಥೆ ಮಾಡ್ತಾರೆ, ಗಟ್ಟಿಯಾಗಿ ಹಿಡಿದ್ರೆ. ಹಾಗೆ ನಮಗೆ ಪ್ರಭುಪಾದ ಎಂತ, ಪ್ರಭುಪಾದ ಬಗ್ಗೆ ನಾವು ತಿಳಿಬೇಕು. ಪ್ರಭುಪಾದ ಎಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ಪ್ರಭುಪಾದ ಮೂಡ್ ಎಂತ, ಏನು ಈಗ ಎಂತ ನೋಡಿ. ಈಗ ಪ್ರಭುಪಾದಿದು ಭಗವದ್ಗೀತಾ, ಪ್ರಭುಪಾದ್ ಭಾಗವತಂ, ಮತ್ತೆ ಪ್ರಭುಪಾದಿದು ಚೈತನ್ಯ, ಬೇರೆ ಪುಸ್ತಕಗಲ್ಲ. ಪ್ರಭುಪಾದ್ ಕನ್ಸಿಸ್ಟೆನ್ಸಿ ಇದ್ದಾರೆ. ಕನ್ಸಿಸ್ಟೆನ್ಸಿ ಅಂದ್ರೆ ಪ್ರಭುಪಾದ್ ಚೇಂಜ್ ಮಾಡಲಿಲ್ಲ. ಭಗವದ್ಗೀತೆಯಲ್ಲಿ ಒಂದು ಹೇಳುವಂಥದ್ದು, ಭಾಗವತಂಲಿ ಒಂದು ಹೇಳುವಂಥ, ಚೈತನ್ಯ ಒಂದು ಹೇಳುವುದು ಆಗಿಲ್ಲ. ಕನ್ಸಿಸ್ಟೆನ್ಸಿ ಅವ್ರದ್ದು. ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕು ಪ್ರಭುಪಾದ್ ಎಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ಪ್ರಭುಪಾದದ ಮೂಡ್ ಎಂತ, ಪ್ರಭುಪಾದದ ಮಿಷನ್ ಎಂತ, ಇದು ನಾವು ತಿಳಿಬೇಕು. ಇದನ್ನ ನಾವು ಅರ್ಥ ಮಾಡ್ಬೇಕು, ಮತ್ತೆ ಪಾಸ್ ನಾವು. ಹಾಗಾಗಿ ನಮ್ಗೆ ಯಾವಾಗ ಇದು ಅರ್ಥ ಆಗ್ತದೆ, ಯಾವಾಗ ಅರ್ಥ ಆಗ್ತದೆ? ನಾವು ಸೀರಿಯಸ್ ಆದ್ರೆ ಇಮಿಡಿಯೇಟ್ ನಮ್ಗೆ ಅರ್ಥ ಆಗ್ತದೆ ಪ್ರಭುಪಾದ್ ಎಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸೀರಿಯಸ್ ಆಗ್ಬೇಕು ನಾವು. ಎಸ್, ಪ್ರಭುಪಾದ್ ಎಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಪ್ರಭುಪಾದ ಇಚ್ಛೆ ಅಂತ, ಇದೆಲ್ಲ ನಮಗೆ ಗೊತ್ತಾಗ್ಬೇಕು. ಹಾಗೆ ಯಾವನೇ ವ್ಯಕ್ತಿಯು ತನ್ನ ಗುರುಗಳ ಅರ್ಹತೆ ಬಗ್ಗೆ ಆತ್ಮವಿಶ್ವಾಸ ಹೊಂದಿರಬೇಕಾಗ್ತದೆ. ಹಾಗೆ ನಮಗೆ ಫುಲ್ ಫೇತ್ ಬರ್ಬೇಕು ಪ್ರಭುಪಾದ ಮೇಲೆ. ಹೆಚ್ಚಿನವು ಹೇಳ್ತದೆ, ನೀವು ಯಾಕೆ ಅಪ್ಪ ನನ್ನ ಮುಂಚೆ ಭಗವದ್ಗೀತೆ ಕ್ಲಾಸ್ ಮಾಡುವಾಗ ಯಾಕೆ ಗಡಿ ಪ್ರಭುಪಾದ ಹೇಳ್ತಿರ್ಬೇಕು, ಯಾಕೆ ಎಷ್ಟು ಪ್ರಭುಪಾದ ನೋಡಿ. ನಾವು ಇರುವುದೇ ಪ್ರಭುಪಾದಿದು, ಪ್ರಭುಪಾದನ್ನು ಹೇಳಿ, ಪ್ರಭುಪಾದ ಬಗ್ಗೆ ಹೇಳಿ. ಯಾವಾಗ ನಾವು ಪ್ರಭುಪಾದನ ಬಗ್ಗೆ ಹೇಳುವುದು ನಿಲ್ಲಿಸ್ತೇವೆ, ನಮ್ಮ ಈ ಜೀವನಕ್ಕೆ ವ್ಯಾಲ್ಯೂ ಇಲ್ಲ, ಲೈಫಿಗೆ ಏನಂದ್ರೆ ದಂಬೆ ಇಲ್ಲ. ಅವರಿಂದ ನಾವು ನಡೆಯುವಂಥದ್ದು, ಅವರ ಶಕ್ತಿಯಿಂದ ನಮ್ಗೆ ಎಂಥದ್ದು ಹೇಳಲಿಕ್ಕೆ ಆಗ್ತದೆ. ಹಾಗೆ ಅವರನ್ನು ಬಿಟ್ರೆ ಮತ್ತೆ ಎಂತ ಅಂದ್ರೆ ಪುಸ್. ಹೇಗೆಂದ್ರೆ ಈ ಕೆಲವೆಲ್ಲ ತಾಂತ್ರಿಕೆಲ್ಲ ಮಾಡ್ತಾರೆ ಯೋಗಿನವರು, ಅವರು ತುಂಬಾ ಎಂತ ಹೇಳುವಂಥದ್ದು ತಂತ್ರ ಮಂತ್ರ ಎಲ್ಲ ಮಾಡಿ, ಅವರ ಶಕ್ತಿ ಅಂತ ಅಂದ್ರೆ ಕೂದಲಲ್ಲಿ ಇರುವಂಥದ್ದು. ಹಾಗೆ ಒಮ್ಮೆ ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಅವರು ಮೆಜಿಸ್ಟ್ರೇಟ್ ಆಗಿದ್ರು ಒರಿಸ್ಸಾದಲ್ಲಿ. ಅಲ್ಲಿ ಒಬ್ಬ ಆ ರೀತಿ ಇದ್ದ. ಅವ್ರು ತುಂಬಾ ಎಂತಂದ್ರೆ ತುಂಬಾ ಅವನಿಗೆ ತಂತ್ರ ಮಂತ್ರ ಎಲ್ಲ ಗೊತ್ತಿತ್ತು. ಹಾಗಾಗಿ ಎಂತಾಯ್ತು ಅಂದ್ರೆ ಎಲ್ಲರೂ ಅವನನ್ನು ದೇವರಂತ ಪೂಜಿಸ್ತಾ ಇದ್ರು. ಕಡೆಗೆ ಎಂತಾಯ್ತು, ಇವರು ಹೋಗಿ ಅವನ ಜೈಲಿಗೆ ಹಾಕಿದ್ರು. ಇವರಿಗೆ ಆ ದಿವಸ ಜ್ವರ ಎಲ್ಲ ಬಂತು ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ಗೆ. ಮತ್ತೆ ಕಡೆಗೆ ಅವ್ರಿಗೆ ಗೊತ್ತಾಯ್ತು, ಹೋಗಿ ಅವನು ಕೂದಲು ಕಟ್ ಮಾಡಿದ್ರು. ಆಗ ಟೋಟಲ್ ಹೀಗೆ ಆದ ಅಂತಂದ್ರೆ ಸ್ವಲ್ಪ ದಿವಸ ಸತ್ತು ಹೋದ. ಏನು ಬಲ ಇಲ್ಲ ಅಂದ್ರೆ ಫುಲ್ ಬಲ ಅಲ್ಲ ಅದರಲ್ಲಿ. ಅದೇ ರೀತಿ ನಮ್ದು ಕೂಡ ಬಲ ಇರುವಂತದ್ದು ಪ್ರಭುಪಾದ ಬಗ್ಗೆ ಹೇಳಿ. ಪ್ರಭುಪಾದ ಬಗ್ಗೆ ಯಾವಾಗ ಹೇಳುದು ನಿಲ್ಲಿಸ್ತೇವೆ ನಾವು, ಹೀಗೆ ಹಾಗೆ ಆಗ್ತೇವೆ. ಹೇಗೆ
ಬಲ ಇಲ್ಲದಾಗೆ ಮತ್ತೆ 2 ದಿವಸದಲ್ಲಿ ನಾವು ಸಾಯುತ್ತೇವೆ. ಇದನ್ನು ನಾವು ತಿಳಿಬೇಕು. ಹಾಗೆ ಇಲ್ಲಿ ಹೇಳುವಂಥದ್ದು ತನ್ನ ಗುರುಗಳ ಅರ್ಹತೆಯ ಬಗ್ಗೆ ಆತ್ಮವಿಶ್ವಾಸ ಹೊಂದಿರಬೇಕಾಗುತ್ತದೆ. ನಿರ್ದಿಷ್ಟ ಆಧ್ಯಾತ್ಮಿಕ ಜಿಜ್ಞಾಸೆಗೆ ಉತ್ತರ ಪಡೆಯಲಿಕ್ಕಾಗಿ ಸಾಧಾರಣ ಮನುಷ್ಯನು ಸಂಪರ್ಕಿಸಲೇಬಾರದು. ನೋಡಿ, ಸೋಕಾಲ್ಡ್ ಬೋಗಸ್ ಗುರುಗಳ ಬಳಿ ಹೋಗಬೇಡಿ. ಅವ ಕೂಡ ನರಕಕ್ಕೆ, ನೀವು ಕೂಡ ನರಕಕ್ಕೆ. ಶಾಸ್ತ್ರದಲ್ಲಿ ಇಲ್ಲದ, ಸಂಪ್ರದಾಯದಲ್ಲಿ ಇಲ್ಲದ, ಗುರು ಪರಂಪರೆ ಇಲ್ಲದ ಬೋಗಸ್ ಗುರುಗಳ ಬಳಿಗೆ ಹೋಗಬೇಡಿ. ಪ್ರಭುಪಾದ ಹೇಳ್ತಾರೆ, ವಾರ್ನಿಂಗ್ ಮಾಡ್ತಾ ಇದ್ದಾರೆ ನಮಗೆ. ನಿರ್ದಿಷ್ಟ ಆಧ್ಯಾತ್ಮಿಕ ಜಿಜ್ಞಾಸೆಗೆ ಉತ್ತರ ಪಡೆಯಲಿಕ್ಕಾಗಿ ಸಾಧಾರಣ ಮನುಷ್ಯನನ್ನು ಸಂಪರ್ಕಿಸಲೇಬಾರದು. ಇದನ್ನು ನಾವು ತಿಳಿಬೇಕು. ಅಂತ ಜಿಜ್ಞಾಸೆಗಳಿಗೆ ಗುರು ಕಲ್ಪನಾತ್ಮಕ ಉತ್ತರವನ್ನು ನೀಡಿದಾಗ ಅದು ಕಾಲಹರಣದ ಕಾರ್ಯಕ್ರಮವಾಗುತ್ತದೆ ಅಷ್ಟೇ. ಇಮ್ಯಾಜಿನೇಟಿವ್ ಆನ್ಸರ್. ಪ್ರಭುಪಾದ ಯಾವಾಗಲೂ ಹೇಳ್ತಾ ಇದ್ರು. ಒಮ್ಮೆ ಎಂತ ಆಯ್ತಂದ್ರೆ, ಪ್ರಭುಪಾದ ಹೀಗೆ ಹೋಗ್ತಾ ಇದ್ದಾರೆ. ಪ್ರಭುಪಾದ ಶಿಷ್ಯರ ಹತ್ರ ಕೇಳಿದ್ರು, ವಾಟ್ ಈಸ್ ದಟ್ ಅಂತ. ಅದಕ್ಕೆ ಶಿಷ್ಯ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ. ದಟ್ ಮೈಟ್ ಬಿ ದಟ್ ಅಂತ ಹೇಳಿದ. ಅದಕ್ಕೆ ಪ್ರಭುಪಾದ ಮೈಟ್ ಬಿ ಬೇಡ, ಮೈಟ್ ಬಿ, ಮೇ ಬಿ, ಇಫ್, ಬಟ್, ಪರ್ಹ್ಯಾಪ್ಸ್, ದೇರ್, ಇದೆಲ್ಲ ಬೇಡ. ಗೊತ್ತಿದ್ರೆ ಹೇಳು, ಇಲ್ಲದ್ರೆ ಸುಮ್ಮನೆ ಇರು. ಗೊತ್ತಿಲ್ಲ ಅಂತ ಹೇಳು. ನೋಡಿ, ಗೊತ್ತಿಲ್ಲ ಅಂತ ಹೇಳುವುದಲ್ಲಿ ನಾವು ಎಂತ ಹೇಳುವಂಥದ್ದು ಸಣ್ಣದಾಗುವುದಿಲ್ಲ, ಒಳ್ಳೇದೇ. ಗೊತ್ತಿಲ್ಲ ಸಿನ್ಸಿಯಾರಿಟಿ ಇರ್ಬೇಕಂತ. ಹಾಗೆ ತಪ್ಪು ಹೇಳುವುದಲ್ಲ, ತಪ್ಪು ರೀತಿ ಹೇಳಬಾರ್ದು. ಎಂತೆಂತ ಹೇಳುವುದಲ್ಲ. ಹೇಳುವಾಗ ನಮ್ದು ರಿಯಲೈಸೇಷನ್ ಎಷ್ಟುಂಟು ಅಷ್ಟನ್ನು ಹೇಳುವಂಥದ್ದು ಅಷ್ಟೇ. ನಾವು ಭಕ್ತಿ ಸೇವೆ ಮಾಡಿ ನಮಗೆ ಭಗವಂತ ಎಷ್ಟು ಮಟ್ಟಿಗೆ ರಿಯಲೈಸೇಷನ್ ಕೊಟ್ಟಿದ್ದಾನೆ, ಸಾಕ್ಷಾತ್ಕಾರ, ಅಷ್ಟನ್ನು ಹೇಳುವಂಥದ್ದು ಅಷ್ಟೇ. ಜಾಸ್ತಿ ಗೊತ್ತಿಲ್ಲ, ಸಾರಿ. ಎಂತಾದ್ರಲ್ಲಿ ಏನು ಆಗುದಿಲ್ಲ. ಅದರಲ್ಲಿ ಗೊತ್ತಿಲ್ಲ ಅಂತ ಹೇಳುವುದಲ್ಲಿ ನಾವು ದೊಡ್ಡ ಜನ ಆಗುವಂಥದ್ದು. ಗೊತ್ತುಂಟಂತ ಹೇಳಿದ್ರೆ ಎಂತ ಆಗ್ತದೆ, ಅದು ನನಗೆ ಗೊತ್ತಿಲ್ಲ, ಸಾರಿ, ದಯವಿಟ್ಟು. ಏನಾಗುದಿಲ್ಲ. ಅದರಿಂದ ನಾವು ಕಲಿಬೇಕು, ನಮ್ರತೆ ಅದು. ಶ್ಲೋಕ 3. ಹರೇ ಕೃಷ್ಣ. ಸೂತ ಉವಾಚ ಏವಂ ಸಂಶೋಧಿತಸ್ತೇನ ಕ್ಷತ್ರ ಕೌಶಾರವಿ ಮುನಿ ಪ್ರೀತ ಪ್ರತ್ಯಾಹ ತಾನ್ ಪ್ರಶ್ನಾನ್ ಹೃದಿಸ್ಥಾನ ಅತ ಭಾರ್ಗವ. ಅನುವಾದ: ಸೂತ ಮುನಿಗಳು ನುಡಿದರು, ಹೇ ಭೃಗುಪುತ್ರನೇ, ಮಹರ್ಷಿ ಮೈತ್ರೇಯ ಮುನಿಗಳು ವಿದುರನಿಂದ ಅದನ್ನೆಲ್ಲ ಕೇಳಿ ತುಂಬಾ ಚೈತನ್ಯ ಭರಿತರಾದರು. ಎಲ್ಲ ತಿಳುವಳಿಕೆಯು ಅವರ ಹೃದಯಸ್ಥವಾಗಿತ್ತು. ಹಾಗಾಗಿ ಅವರು ಆ ಪ್ರಶ್ನೆಗಳಿಗೆ ಒಂದಾದ ಮೇಲೊಂದಂತೆ ಉತ್ತರಿಸಿ ತೊಡಗಿದರು. ನೋಡಿ, ವಿದುರ ಪ್ರಶ್ನೆ ಕೇಳ್ತಾ ಇದ್ದಾನೆ, ಯಾರು? ಮೈತ್ರೇಯ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈ ಉತ್ತರದಿಂದ ಎಂತಾಯ್ತು, ವಿದುರನಿಗೆ ತುಂಬಾ ಚೈತನ್ಯ ಭರಿತರಾದರಂತೆ. ತುಂಬಾ ಚೈತನ್ಯ ಭರಿತರಾದ. ಹೇಗೆಂದ್ರೆ ಅವರಿಗೆಲ್ಲ ಗೊತ್ತಿತ್ತು. ಎಸ್, ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯಚರಣ ಭಕ್ತಿ ಸ್ವಾಮಿ ಶಿಲ ಪ್ರಪಾದ್ಯ. ಸೂತ ಉವಾಚ, ಸೂತ ಮುನಿಗಳು ನುಡಿದರು ಎಂಬ ವಾಕ್ಯ ಖಂಡವು ಪರೀಕ್ಷಿತ್ ಮಹಾರಾಜ ಮತ್ತು ಶುಕಮುನಿಗಳ ನಡುವೆ ನಡೆದ ಸಂವಾದಕ್ಕೆ ಮಧ್ಯೆ ಕೊಂಚ ನಿಲುಗಡೆಯನ್ನು ಸೂಚಿಸುವಂತೆ ತೋರುತ್ತದೆ. ಹೆಚ್ಚಿನವರಿಗೆ ಕನ್ಫ್ಯೂಷನ್ ಆಗ್ತದೆ, ಇದು ಎಂತ ಶುಕಮುನಿ ಸೂತ, ಇದು ಎಂತ ನೋಡಿ. ದಯವಿಟ್ಟು ಪರೀಕ್ಷಿತ್ ಮಹಾರಾಜಿಗೆ ಶುಕಮುನಿ ಹೇಳುವಂಥದ್ದು ಭಾಗವತಂ. ಶುಕಮುನಿ ಹೇಳುವಾಗ ಸೂತ ಗೋಸ್ವಾಮಿ ರೋಮಾರ್ಷನ್ ಸುತನ ಮಗ, ಶುಕಮುನಿಯ ಶಿಷ್ಯ ಅಲ್ಲಿ ಇರ್ತಾನೆ. ಅವರು ಕೇಳುವಂಥದ್ದು ಎಲ್ಲವನ್ನು. ಅವರು ಕೇಳಿ ಸೆಕೆಂಡ್ ಟೈಮ್ ಶೌನಕಾದಿ ಋಷಿಗಳಿಗೆ ಹೇಳುವಂಥದ್ದು. ಜನರಿಗೆ ಇದು ಕೆಲವು ಸಮಯ ಸೂತ ಗೋಸ್ವಾಮಿ ಹೇಳುವಂಥದ್ದು, ಕೆಲವೊಮ್ಮೆ ಶುಕಮುನಿ ಹೇಳುವಂಥದ್ದು. ಎಂತ ಇದೊಂದು ಕನ್ಫ್ಯೂಷನ್ ಆಗ್ತದೆ. ಕೆಲವರು ಹೇಳ್ತಾರೆ ಸಿಂಪಲ್, 2 ಸತಿ. ಫಸ್ಟ್ ಶುಕಮುನಿ ಹೇಳಿದ್ದು ಪರೀಕ್ಷಿತ್ ಮಹಾರಾಜ್ಗೆ, ಸೆಕೆಂಡ್ ಟೈಮ್ ಸೂತ ಗೋಸ್ವಾಮಿ ಯಾರಿಗೆ ಹೇಳುವಂಥದ್ದು? ಶೌನಕಾದಿ ಋಷಿಗಳಿಗೆ, ನೈಮಿಷಾರಣ್ಯ ಬಂದ ಎಲ್ಲ ಸೇಜಸ್ ಅವರಿಗೆ ಹೇಳುವಂಥದ್ದು. ಶುಕಮುನಿಗಳು ಮಹಾರಾಜ್ ಪರೀಕ್ಷೆ ಉಪನ್ಯಾಸ ಕೊಡುತ್ತಿದ್ದಾಗ ಸೂತ ಮುನಿಗಳು ದೊಡ್ಡ ಶೋತು ಸಮುದಾಯದ ಒಬ್ಬ ಸದಸ್ಯರು ಮಾತ್ರವೇ ಆಗಿದ್ದರು. ಅವರು ಅಷ್ಟರಲ್ಲಿ ಕೇಳ್ತಾ ಇದ್ರು. ಶುಕಮುನಿ ಹೇಳುವಾಗ ಸೂತ ಗೋಸ್ವಾಮಿ ಕೇಳ್ತಾ ಇದ್ರು. ಆದರೆ ಮುಂದೆ ಸೂತ ಮುನಿಗಳೇ ನೈಮಿಷಾರಣ್ಯ ಋಷಿಗಳಿಗೆ ಉಪನ್ಯಾಸ ನೀಡಿದರು. ಹಾಗಾಗಿ ಇದು ಚರ್ಚೆಗೊಳಪಟ್ಟ ಪ್ರಕರಣಗಳಲ್ಲಿ ಯಾವ ಗಣನೀಯ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ. ಶ್ಲೋಕ 4ಕ್ಕೆ ಹೋಗುವ. ಹರೇ ಕೃಷ್ಣ. ಮೈತ್ರೇಯ ಉವಾಚ ವಿರಿಂಚ ಅಪಿ ತಥಾ ಚಕ್ರೆ ದಿವ್ಯಂ ವರ್ಷ ಸತಂ ತಪ ಆತ್ಮಾನಂ ಆವೇಶ ಯತಃ ಭಗವಾನ್ ಅಜ.
ಅನುವಾದ ಮತ್ತು ಭಾವಾರ್ಥ ಬೈ ಅಭಯ ಶರಣ ಭಕ್ತಿವೇಂದ್ರ ಸ್ವಾಮಿ ಶೀಲಪ್ರಭುಪಾದಿಗೆ ಮಹಾವಿದ್ವಾಂಸರಾದ ಮೈತ್ರೇಯ ಋಷಿಗಳು ನುಡಿದರು, ಏ ವಿದುರನೇ, ದೇವೋತ್ತಮ ಪುರುಷನ ಸಲಹೆಯಂತೆ ಬ್ರಹ್ಮದೇವನು ಹೀಗೆ 100 ದೇವಮಾನದ ವರ್ಷಗಳ ಕಾಲ ತಪಸ್ಸಿನಲ್ಲಿ ತೊಡಗಿದನು, ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾದನು. ಎಸ್, ಈಗ ಮೈತ್ರೇಯ ಹೇಳುವಂತ ವಿದುರನಿಗೆ 100 ದೇವಮಾನದ ವರ್ಷಗಳ, ಎಸ್, ಸೆಲೆಸ್ಟಿಯಲ್ ಇಯರ್ಸ್, ವರ್ಷಗಳ ಕಾಲ ತಪಸ್ಸು ಮಾಡುವಂಥದ್ದು. ಯಾರು? ಬ್ರಹ್ಮ. ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾದನು. ಆ ಬ್ರಹ್ಮದೇವನು ದೇವೋತ್ತಮ ಪುರುಷನಾದ ನಾರಾಯಣಿಗಾಗಿ ತನ್ನನ್ನು ತೊಡಗಿಸಿಕೊಂಡನು ಎಂದರೆ ಭಗವಂತನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡ. ನೋಡಿ, ಇಲ್ಲಿ ನಾವೆಂತಂದ್ರೆ ಬ್ರಹ್ಮದೇವ ತೊಡಗಿಸಿಕೊಂಡಂದ್ರೆ ಎಂತ? ಭಗವಂತನ ಸೇವೆಯಲ್ಲಿ. ಅದು ಎಷ್ಟು ವರ್ಷಗಳವರೆಗೆ ಆದರೂ ಆಚರಿಸಬಹುದು, ಅತ್ಯುನ್ನತ ತಪಸ್ಸಾಗಿದೆ. ಭಕ್ತಿ ಸೇವೆ ಅಂತಂದ್ರೆ ಹೇಗೆ ನಾವೆಂತ ಎನಿಸುವಂಥದ್ದು? ಈಗ ನಾವು ಮಾಡಿ ಮತ್ತೆ ನಾವಲ್ಲಿ ದೇವರಾಗುವಂಥದ್ದು. ಫಸ್ಟ್ ಆಫ್ ಆಲ್ ಈ ನಿರಾಕಾರವಾದಿ ಮಾಯವಾದಿಗಳು ಅಂತ ಹೇಳುವಂಥದ್ದು, ಈಗ ನಾವು ಇಲ್ಲಿದ್ದೇವೆ, ಮತ್ತೆ ನಾವು ಶಕ್ತಿಯ ಒಟ್ಟಿಗೆ ಬ್ರಹ್ಮಜ್ಯೋತಿಯ ಒಟ್ಟಿಗೆ ಲೀನವಾಗುವುದು, ಮತ್ತೆ ನಾವು ಅಲ್ಲಿ ನಾರಾಯಣ ಆಗುವಂಥದ್ದು. ದಿಸ್ ಇಸ್ ದ ಲಾಸ್ಟ್ ನೇರ್ ಆಫ್ ಮಾಯಾ ಅಂತೆ. ಮಾಯೆಯ ಲಾಸ್ಟ್ ಹಂತ ದೇವರಲ್ಲಿ ಒಂದಾಗುವಂಥದ್ದು. ಹಾಗಾಗಿ ಪ್ರಭುಪದಿರುವಂಥದ್ದು ಪಾಸ್ಟ್ ಅಲ್ಲಿ ಕೂಡ ನಾವು ಭಕ್ತಿ ಸೇವೆ ಮಾಡಿದ್ದೇವೆ, ಹಾಗೆ ಈಗ ನಾವು ಮಾಡ್ತಾ ಇದ್ದೇವೆ, ಈಗ ಕೂಡ ಮಾಡ್ತಾ ಇದ್ದೇವೆ, ಇನ್ನು ಮುಂದೆ ಕೂಡ ನಾವು ಭಕ್ತಿ ಸೇವೆ ಮಾಡ್ತೇವೆ. ಪ್ರಭುಪಾದ ಹೇಳುವಂಥದ್ದು ಎಕ್ಸಾಂಪಲ್ ಅಂತಂದ್ರೆ, ಈ ಮೀನು, ನಿರಾಕಾರವಾದಿಗಳು ಮಾಯಾವಾದಿಗಳು ಅಂತ ಹೇಳುವಂಥದ್ದು ನೀರು ನದಿಯಿಂದ ಸಮುದ್ರಕ್ಕೆ ಸೇರುವಂಥದ್ದು ಮತ್ತೆ ಒಂದಾಗುವುದಂತೆ ಸಮುದ್ರದಲ್ಲಿ. ಪ್ರಭುಪಾದ ಹೇಳ್ತಾರೆ, ಈಗ ಮೀನು, ಅವರ ಪ್ರಕಾರ ಮೀನು ಸಮುದ್ರ, ನದಿಯ ನೀರು ಸಮುದ್ರಕ್ಕೆ ಸೇರುವಂಥದ್ದು, ಅಲ್ಲಿ ಇಂಡಿವಿಜುವಾಲಿಟಿ ಉಂಟು. ಅಲ್ಲಿ ಸಣ್ಣ ಮೀನು ದೊಡ್ಡ ಮೀನು ಉಂಟು, ಇಂಡಿವಿಜುವಾಲಿಟಿ ಲೂಸ್ ಆಗುದಿಲ್ಲ. ಭಗವದ್ಗೀತೆಯಲ್ಲಿ ಪ್ರಭುಪಾದ ಹೇಳ್ತಾರೆ 2nd ಚಾಪ್ಟರ್. ಹಾಗಾಗಿ ಇಲ್ಲಿ ಅತ್ಯುನ್ನತ ತಪಸ್ಸು ಅಂದ್ರೆ ನೋಡಿ, ಶಾಶ್ವತವು ನಿರಂತರ ಪ್ರೋತ್ಸಾಹಕರು ಆದ ಅಂತ ಸೇವೆಯಿಂದ ನಿವೃತ್ತಿ ಇಲ್ಲ. ಸೇವೆಯಿಂದ ನಿವೃತ್ತಿ ಇಲ್ಲ. ಮಾಯವಾದಿ ನಿರಾಕಾರವಾದಿಗಳು ಅಂತಂದ್ರೆ, ಇಲ್ಲಿ ನಾವು ಭೌತಿಕ ಲೋಕ ಬಂದಿದ್ದೇವೆ, ಇದು ಮಿಥ್ಯ ಹೇಳ್ತಾರೆ, ಮತ್ತೆ ನಮ್ಗೆ ಇಲ್ಲಿಂದ ಆಚೆ ಹೋಗ್ಬೇಕು. ಭೌತಿಕ ಲೋಕವನ್ನು ಮಿಥ್ಯ ಹೇಳುವಂಥದ್ದು, ಇದು ಸುಳ್ಳು ಅಂತ ಹೇಳ್ತಾರೆ. ಇದು ಮಿಥ್ಯ ಅಲ್ಲ, ಇದು ಟೆಂಪರರಿ. ಹಾಗಾಗಿ ಅವರಿಗೆ ಬ್ರಹ್ಮ ಸತ್ಯ ಗೊತ್ತಾಗಿದೆ, ಅವರಿಗೆ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗಬೇಕು. ಹಾಗಾಗಿ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಇಚ್ಛೆ, ಅಲ್ಲಿ ನಾವು ದೇವರಾಗುವಂಥದ್ದು. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣನಿಗೆ ಏನು ಬಿಸ್ನೆಸ್ ಇಲ್ಲ ಅಂತೆ. ಎಂತ ಬಿಸ್ನೆಸ್ ಕೃಷ್ಣಂದು? ಸಿಂಪ್ಲಿ ಪ್ಲೇಸ್ ಫ್ಲೂಟ್, ಈ ಡಸ್ ಕೀರ್ತನ್, ಈ ಈಟ್ಸ್ ಪ್ರಸಾದಂ, ದ್ಯಾಟ್ಸ್ ಇಟ್. ಹಾಗಾಗಿ ಜನರಿಗೆ ಭಗವಂತನನ್ನು ಅನುಕರಣೆ ಮಾಡಲಿಕ್ಕೆ ಇಚ್ಛೆ. ಅದಕ್ಕೆ ನೋಡಿ, ಈಗ ಒಬ್ಬನ ನೀವು ಇಂಟರ್ವ್ಯೂ ಮಾಡುವಾಗ ಅವನ ಕೇಳಿ, ವಾಟ್ ಈಸ್ ಯುವರ್ ಗೋಲ್? ಅದಕ್ಕೆ ಅವ ಹೇಳ್ತಾನೆ, ಐ ವಾಂಟ್ ಟು ಅರ್ನ್ ಲೈಕ್ ವಿರಾಟ್ ಕೊಹ್ಲಿ, ಐ ವಾಂಟ್ ಟು ಅರ್ನ್ ಲೈಕ್ ಸಚಿನ್ ತೆಂಡೂಲ್ಕರ್, ಈ ರೀತಿ ಹೇಳ್ತಾರೆ. ಐ ವಾಂಟ್ ಟು ಬಿಕಮ್ ಲೈಕ್ ಮುಖೇಶ್ ಅಂಬಾನಿ. ಮತ್ತೆ ಕೇಳಿ ಅವನ ಹತ್ರ, ವಾಟ್ ಯು ವಿಲ್ ಡೂ? ಎಂತ ಮಾಡ್ತೀಯ? ಈಗ 500 ಕೋಟಿ, 1,000 ಕೋಟಿ, ಈ ರೀತಿಯಲ್ಲಿ 10,000 ಕೋಟಿ ಅಷ್ಟು. ಮತ್ತೆ ನಾನು ಆರಾಮ್ಸೆ ಹೇಳ್ತೇನೆ, ಏನು ಕೆಲಸ ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಹೇಳ್ತೇನೆ. ಎಲ್ಲರಿಗೂ ಜಾಸ್ತಿ ಹಣ ಬಂದ್ರೆ ಇದೇ ರೀತಿ ಇರ್ಲಿಕ್ಕೆ ಇಚ್ಛೆ, ಯಾಕಂದ್ರೆ ಭಗವಂತನನ್ನು ಇಮಿಡಿಯೇಟ್ ಮಾಡ್ಲಿಕ್ಕೆ ಇಚ್ಛೆ. ಆದರೆ ಭಕ್ತಿ ಪಂಥದಲ್ಲಿ ನಿವೃತ್ತಿ ಇಲ್ಲ. ಇಲ್ಲಿ ಪ್ರಭುಪಾದ ಹೇಳುವಂಥದ್ದು, ಇದು ಹೇಗಂದ್ರೆ ನಮಗೆ ITI ಮಕ್ಕಳಿಗೆ ಹೇಗೆ ಟ್ರೈನಿಂಗ್ ಇರ್ತದೆ, ಅದೇ ರೀತಿ ಈಗ ನಮಗೆ ಟ್ರೈನಿಂಗ್, ಸೇವೆ ಮಾಡ್ಬೇಕು. ಇಲ್ಲಿ ಭಕ್ತಿ ಸೇವೆ ಮಾಡಿ 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 ವೈಕುಂಠ ಹೋದ್ರೆ ಅಲ್ಲಿ ಕೂಡ ನಾವು ಸೇವೆ ಮಾಡುವಂಥದ್ದು. ಸೇವೆ ನಿಲ್ಲಕ್ಕಿಲ್ಲ. ಜೀವೇರೆ ಸ್ವರೂಪೋಯ್ ಕೃಷ್ಣೇರ ನಿತ್ಯದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು. ಹಾಗಾಗಿ ಸೇವಕನ ಕೆಲಸ ಅಂತ ಸೇವೆ ಮಾಡುವಂಥದ್ದು. ಯಾಕೆ ನಿವೃತ್ತಿ ಇರ್ತದೆ? ಇಲ್ಲ. ಜನರು ಇದನ್ನು ತುಂಬಾ, ಅದಕ್ಕೆ ಪ್ರಭುಪಾದ ನೋಡಿ ಹೇಳ್ತಾ ಇದ್ದಾರೆ, ಇದು ಅತ್ಯುನ್ನತ ತಪಸ್ಸಂತೆ, ಸೇವೆ ಮಾಡ್ತಾ ಇರುವಂಥದ್ದು. ಶಿಕ್ಷಾಶ್ರಮ ಶ್ಲೋಕದಲ್ಲಿ 4ನೇ ಶ್ಲೋಕ ಚೈತನ್ಯ ಹೇಳುವಂಥದ್ದು, ನದನಂ ನಜನಂ ಸುಂದರೇ ಕವಿತಾವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರಿ ಭವದಾ ಭಕ್ತಿರೇತು ಕೀ ತ್ವಯಿ. ಜನ್ಮ ಜನ್ಮದಲ್ಲಿ ನನಗೆ ನಿನ್ನ ಭಕ್ತಿ ಸೇವೆ ಬೇಕಂತ ಚೈತನ್ಯ ಹೇಳುವಂಥದ್ದು. ನಾನು ಅದಕ್ಕೆ ನರಕಕ್ಕೆ ಹೋಗ್ಲಿ ಕೂಡ ಸಿದ್ಧ, ನನಗೆ ಅಲ್ಲಿ ನಿನ್ನ ಸೇವೆ ಕೊಡು. ಭಕ್ತಿವಿನೋದ ಠಾಕೂರ್ ಅಂತ ಹೇಳುವಂಥದ್ದು, ನನಗೆ ಕೀಟ ಹೋಯ್ತೆ ಅಂದ್ರೆ ಕೀಟ ಆಯ್ತೆ, ನನಗೆ ವೈಷ್ಣವ ಫ್ಯಾಮಿಲಿಯಲ್ಲಿ ಒಂದು ಇನ್ಸೆಕ್ಟ್ ಆಗಬೇಕು.
ಶುದ್ಧ ಭಕ್ತರ ಯೋಚನೆ ಅದೇ. ಎಸ್, ಶ್ಲೋಕ 5ಕ್ಕೆ ಹೋಗುವ. ಹರೇ ಕೃಷ್ಣ. ತತ್ ವಿಲೋಕ್ಯ ಅಬ್ಜ ಸಂಭೂತ ವಾಯುನಾ ಯತ್ ಅಧಿಷ್ಠಿತ ಪದ್ಮಂ ಅಂಬಜ ತತ್ಕಾಲ ಕೃತ ವೀರ್ಯೇಣ ಕಂಪಿತಂ. ಆ ಬಳಿಕ ಬ್ರಹ್ಮದೇವನು ತಾನು ಆಸೀನಾದ ಕಮಲ ಪುಷ್ಪ ಮತ್ತು ಆ ಕಮಲ ಪುಷ್ಪ ಬೆಳೆಯುತ್ತಿರುವ ನೀರು ಎರಡು ಬಲವತ್ತರಾದ ಚಂಡಮಾರುತದಿಂದಾಗಿ ಕಂಪಿಸುವುದನ್ನು ಕಂಡನು. ಮತ್ತೆ ಬ್ರಹ್ಮದೇವ ಅಂತ ಹೇಳ್ತಾರೆ, ಈಗ ಕಮಲ ಪುಷ್ಪ ಬೆಳೆಯುತ್ತಿರುವ ನೀರು ಮತ್ತೆ ಅಲ್ಲಿ ಚಂಡಮಾರುತ ನೋಡಿದಂತೆ. ಎಸ್, ಈಗ ಭಾವಾರ್ಥ ಭಕ್ತಿವೇದಾಂತ ಸ್ವಾಮಿ ಶಿಲ್ಪಭಾಗ್ಯ. ಈ ಐಕ ಜಗತ್ತನ್ನು ಮಾಯಾಮಯವೆಂದು ಕರೆಯಲಾಗಿದೆ. ನೋಡಿ, ಇದು ಮಾಯಾಮಯ ಐಕ ಜಗತ್ತು. ಏಕೆಂದ್ರೆ ಇದು ಭಗವಂತನ ಲೌಕಿಕ ಸೇವೆಯನ್ನು ಮರೆಸುವ ತಾಣವಾಗಿದೆ. ಈಗ ಹೇಗೆಂದ್ರೆ ನಾವೆಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದವರು, ಅಲ್ಲಿ ಎಲ್ಲರೂ ಭಗವಂತನ ಸೇವೆ ಮಾಡಲಿಕ್ಕೆ, ನಾವು ಸೇವೆ ಬಿಟ್ಟು ಬಂದವರು. ಸೇವೆ ಬಿಟ್ಟು ಬಂದವರಿಗೆ ಇದು ಮಾಯಾ ಲೋಕ, ಜೈಲು. ಹೇಗೆಂದ್ರೆ ಒಳ್ಳೆ ಸಿಟಿಸನ್ಗೆ ಜೈಲಲ್ಲ, ಕೆಟ್ಟ ಸಿಟಿಸನ್ಗೆ ಜೈಲು. ಅದೇ ರೀತಿ ನಾವೀಗ ಕೆಟ್ಟ ಮಕ್ಕಳು ಭಗವಂತ ಅಂತ, ಅದಕ್ಕೆ ನಾವೀಗ ಮಾಯಾ ಲೋಕದಲ್ಲಿ ಇದ್ದೇವೆ. ಯಾಕಿದ್ದೇವೆ? ನಾವು ಭಗವಂತನ ಸೇವೆ ಬಿಟ್ಟು ಬಂದಿದ್ದೇವೆ. ಇದು ಏಕೆಂದ್ರೆ ಇದು ಭಗವಂತನ ಅಲೌಕಿಕ ಸೇವೆಯನ್ನು ಮರೆಸುವ ತಾಣವಾಗಿದೆ. ಇಲ್ಲಿ ನಮಗೆ ಭಗವಂತನ ಸೇವೆ ಮಾಡಲಿಕ್ಕೆ ಇಚ್ಛೆ ಬರುವುದೇ ಇಲ್ಲ. ಯಾಕೆಂದ್ರೆ ಮಾಯಾ ತುಂಬಾ ಪ್ರಾಮಿನೆಂಟ್ ಉಂಟು. ಸೇವೆ ಬಿಟ್ಟು ಬಂದಿದೆ ನಾವು, ಈಗ ನಾವು ಮತ್ತೆ ಕೂಡ ನಮ್ಗೆ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ. ಅದಕ್ಕೆ ಹೇಳುವಂಥದ್ದು ಮಾಯಾ ಅಂತ. ಮಾಯಾ ಅಂದ್ರೆ ಬಹಿರ್ಮುಖಾಜಿ. ಕೃಷ್ಣನಿಗೆ ನಾವು ಹೀಗೆ ಮಾಡಿದ್ದೇವೆ, ಮುಖವನ್ನು ತಿರುಗಿಸಿದ್ದೇವೆ, ಉಲ್ಟಾ ಮಾಡಿದ್ದೇವೆ. ನಮಗೆ ಬೇಡ ಕೃಷ್ಣ, ನಮಗೆ ಸೇವೆ ಬೇಡ, ಈ ರೀತಿ ಆಗಿದೆ. ಏಕೆಂದ್ರೆ ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಹಾಗೆ, ಭೌತಿಕ ಲೋಕ ಅಂದ್ರೆ ಮಾಯೆ, ಭಗವಂತನ ಅಲೌಕಿಕ ಸೇವೆ ಮರೆಸುವ ತಾಣ, ಪ್ಲೇಸ್. ಹಾಗಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದವನು ಈ ಐಕ ಜಗತ್ತಿನ ಕೆಲವೊಮ್ಮೆ ಅಷ್ಟು ಹಿತವಲ್ಲದ ಸನ್ನಿವೇಶಗಳಿಂದಾಗಿ ತುಂಬಾ ವಿಚಲಿತನಾಗಬಹುದು. ಹಾಗಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದವನು ಭಗವಂತ ಸೇವೆಯಲ್ಲಿ ತೊಡಗಿದವನಿಗೆ ಕೆಲವೊಮ್ಮೆ ಎಂತ ಆಗ್ತದೆ, ಡಿಸ್ಟರ್ಬ್ ಆಗ್ತದೆ. ಯಾವುದು ಡಿಸ್ಟರ್ಬ್ ಆಗುವಂಥದ್ದು? ಕೆಲವು ಹಿತವಲ್ಲದ ಸನ್ನಿವೇಶ ಡಿಸ್ಟರ್ಬ್ ಆಗ್ತದೆ. ಯಾಕಂದ್ರೆ ಅವನಿಗೆ ಸೇವೆ ಮಾಡುವಂತ ಇಚ್ಛೆ, ಇದು ಮಾಯೆ ಡಿಸ್ಟರ್ಬ್ ಮಾಡ್ತದೆ. ಹಾಗೆ ಅವನಿಗೆ ಕೆಲವೊಂದು ಪ್ರಾಬ್ಲಮ್ ಆಗ್ತದೆ. ಯಾರು? ಭಗವಂತನ ಸೇವೆಯಲ್ಲಿ ತೊಡಗಿದವನಿಗೆ. ಮಾಯಾಶಕ್ತಿ ಮತ್ತು ಭಕ್ತ, ಈ ಎರಡು ಬಣಗಳ ನಡುವೆ ಯುದ್ಧ ಘೋಷಣೆ ಆಗ್ತದೆ. ನೋಡಿ, ನಾನು 3 ಸ್ಟೇಜ್ ಹೇಳಿದ್ದೇನೆ. ಒಂದು ಫಸ್ಟಿಗೆ ಇಂದ್ರಿಯ ಸುಖ, ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್. ಈಗ ಅದೆಲ್ಲ ಅಭಕ್ತರು. ಈಗ ನಾವು ನಾವೀಗ ಭಕ್ತರು, ನಾವೀಗ ಸ್ಟ್ರಗ್ಲಿಂಗ್ ಸ್ಟೇಜ್ ಅಂದ್ರೆ ಹೋರಾಟ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಲಿಬರೇಟೆಡ್ ಸ್ಟೇಜ್, ಶುದ್ಧ ಭಕ್ತರು ಲಿಬರೇಟೆಡ್, ಮುಕ್ತ ಸ್ಟೇಜ್. ಅವರು ಸ್ಟ್ರಗಲ್ ಮಾಡುವುದಿಲ್ಲ. ಪ್ರಭು ಹೇಳ್ತಾರೆ, ಮಾಯಾ ಕ್ಯಾನಾಟ್ ಟಚ್ ಮೀ. ಒಮ್ಮೆ ಒಬ್ಬ ಕೇಳುವಂಥದ್ದು, ನೀವು ಈ ಲೈಫಲ್ಲಿ ಇಂದ್ರಿಯ ಸುಖ ಮಾಡಿದ್ದೀರಾ? ಆಸ್ ಫಾರ್ ಆಸ್ ಐ ಹ್ಯಾವ್ ನಾಟ್ ಡನ್ ಸಿಂಗಲ್ ಸೆನ್ಸ್ ಗ್ರಾಟಿಫಿಕೇಶನ್. ಪ್ರಭು ಒಂದು ಕೂಡ ಇಂದ್ರಿಯ ಸುಖ ಮಾಡಲಿಲ್ಲ. ಪ್ರಭು ಹೇಳುವಂಥದ್ದು, ಮಾಯಾ ಕ್ಯಾನಾಟ್ ಟಚ್ ಮೀ. ಇದು ಶುದ್ಧ ಭಕ್ತರಿಗೆ. ಶುದ್ಧ ಭಕ್ತರನ್ನು ಮಾಯೆ ಮುಟ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ನಾವಿರುವಂಥದ್ದು ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ. ಅಂದ್ರೆ ನಾವು ಕಷ್ಟಪಡ್ತಾ ಇದ್ದೇವೆ. ಈಗ ಒಂದು ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್, ಸ್ಟ್ರಗ್ಲಿಂಗ್ ಸ್ಟೇಜ್, ಲಿಬರೇಟೆಡ್ ಸ್ಟೇಜ್. ಹಾಗೆ ನಾವೀಗ ತುಂಬಾ ಕಷ್ಟಪಡ್ತಾ ಇದ್ದೇವೆ. ನಮ್ಗೆ ಗೊತ್ತಾಗಿದೆ ಭಕ್ತಿ ಉತ್ತಮ ಅಂತ, ನಾವು ಇದನ್ನು ಪಡಿಲಿಕ್ಕೆ ಕಷ್ಟಪಡ್ತಾ ಇದ್ದೇವೆ. ಹಾಗಾಗಿ ಎಂತ ಹೇಳುವಂತ ಇಲ್ಲಿ ಪ್ರಭುಪಾದ್, ಮಾಯಾಶಕ್ತಿ ಮತ್ತು ಭಕ್ತ, ಈ ಎರಡು ಬಣಗಳ ನಡುವೆ ಯುದ್ಧ ಘೋಷಣೆ ಆಗುತ್ತದೆ. ಅಂದ್ರೆ ಹೇಗೆ ಅಂದ್ರೆ, ನಾವು ಈ ಕಡೆಯಿಂದ ಬಂದವರು ಇಂದ್ರಿಯ ಸುಖದಿಂದ, ಈಗ ನಾವು ನಡುವಲ್ಲಿ ಇದ್ದೇವೆ, ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ. ಈ ಕಡೆ ಇರುವಂತದ್ದು ಮುಕ್ತಾತ್ಮರ ಸ್ಟೇಜ್. ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಇಚ್ಛೆ, ಇದು ನಮ್ಮನ್ನು ಬಿಡ್ತಾ ಇಲ್ಲ. ನಾವು ಇನ್ ಬಿಟ್ವೀನ್ ಇದ್ದೇವೆ, ನಾವು ಸ್ಟ್ರಗಲ್ ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರಭುಪಾದ ಇರುವಂತದ್ದು, ದ ಬೆಸ್ಟ್ ವೇ ಟು ಕಮ್ ಔಟ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್ ಈಸ್ ಸ್ಟೇಯಿಂಗ್ ವಿತ್ ಡಿವೋಟೀಸ್, ಅಸೋಸಿಯೇಷನ್ ಆಫ್ ಡಿವೋಟೀಸ್. ಆದ್ರೆ ಸ್ಟೇಯಿಂಗ್ ಇನ್ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಯು ಕಾನ್ ಸ್ಟೇ ಲಾಂಗರ್. ಅದನ್ನು ಕೂಡ ಪ್ರಭುಪಾದ ಹೇಳ್ತಾರೆ. ಯಾಕೆ ನಮ್ಮ ಅಹಂ ಬಿಡುವುದಿಲ್ಲ.
ಮಾಯ ನಮ್ಮನ್ನು ಅಲ್ಲಿಂದ ಈ ಹೊರಗೆ ಬಾ ಮಾರೆ, ಹೊರಗೆ ಬಾ, ಒಮ್ಮೆ ಹೊರಗೆ ಬಾ ಅಂತ ಹೇಳ್ತಾ ಇರ್ತದೆ. ಇದು ನಾವು ಅರ್ಥ ಮಾಡ್ಬೇಕು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಎಂತಂದ್ರೆ ನಾವೀಗ ಇಲ್ಲಿ ಕಷ್ಟ ಪಡ್ತಾ ಇದ್ದೇವೆ, ಪ್ರಭುಪಾದಿರುವಂಥದ್ದು ಈ ಸ್ಟ್ರಗ್ಲಿಂಗ್ ಸ್ಟೇಜ್ ಇಂದ ಹೊರಗೆ ಬರ್ಲಿಕ್ಕೆ ಈಸಿ ಪ್ರೊಸೆಸ್ ಅಂದ್ರೆ ಸ್ಟೇಯಿಂಗ್ ವಿತ್ ಡಿವೋಟೀಸ್, ಅಸೋಸಿಯೇಷನ್ ಆಫ್ ಡಿವೋಟೀಸ್, ಭಕ್ತರ ಸಂಘ. ತಾಡೇರ ಚರಣ ಸೇ ಭಕ್ತ ಸನೆ ವಾಸ, ಜನ್ಮ ಜನ್ಮ ಹೋಯ್ ಏ ಅಭಿಲಾಷ. ಜನ್ಮ ಇದು ನರೋತ್ತಮ ದಾಸ್ ಠಾಕೂರ್ ಇರೋದು, ಭಕ್ತ ಸನ ವಾಸ. ಹಾಗೆ ಈಗ ಎಂತಾಗಿದೆ ಅಂದ್ರೆ ನಮ್ಗೆ ಗೊತ್ತಾಗಿದೆ ಇದು ಸರಿಯಲ್ಲ, ಇದು ಸರಿ ಅಂತ ಗೊತ್ತಾಗಿದೆ, ಆದ್ರೆ ನಮ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸಪೋಸ್ ನಾವು ಭಕ್ತರ ಸಂಘಕ್ಕೆ ಬಂದ್ರು ಕೂಡ ಜಾಸ್ತಿ ಸಮಯ ಇರ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಮಾಯ ನಮ್ಮನ್ನು ಬಿಡುವುದಿಲ್ಲ. ಅದು ಅವ್ರದ್ದು ಬೇಡ ಸಂಘ, ಅವ್ರದ್ದು ಬೇಡ, ನೀನು ಈಚೆ ಬಾ, ಈಚೆ ಬಾ, ಈಚೆ ಬಾ. ಇದು ಆಕ್ಚುಲಿ ಪ್ರೊಸೆಸ್, ಇದು ಸತ್ಯ ಸಂಗತಿ. ಹಾಗಾಗಿ ಗ್ರೇಟೆಸ್ಟ್ ಗಿಫ್ಟ್ ಇನ್ ಕಲಿಯುಗ ಎಂತಂದ್ರೆ ಸ್ಟೇಯಿಂಗ್ ವಿತ್ ಡಿವೋಟೀಸ್, ಭಕ್ತರೊಟ್ಟಿಗೆ ಇರುವಂಥದ್ದು. ಇದು ಅಂದ್ರೆ ಪ್ರಭುಪಾದಿರುವಂಥದ್ದು, just by staying with devotee association all perfection you will get. ಎಲ್ಲ ಪರ್ಫೆಕ್ಷನ್ ಬರ್ತದೆ ಅಂದ್ರೆ, ಆದ್ರೆ ಸುಲಭ ಅಲ್ಲ ಭಕ್ತರ ಸಂಘದಲ್ಲಿ ಇರುವಂಥದ್ದು. ಅದಕ್ಕೆ ನಾವು ಡೈಲಿ ಕ್ಲಾಸ್ ಹೇಗೆ ಮಾಡುವಂಥದ್ದು, ನಿಮ್ಮನ್ನು ಸ್ಟ್ರಾಂಗ್ ಮಾಡುವಂಥದ್ದು. ಸಂಘಕ್ಕೆ ಅಂದ್ರೆ ನಾವು ಜಟಪಡಿಸ್ಬೇಕಂತೆ. ಹೇಗೆ ಅಂದ್ರೆ ಮೀನನ್ನು ನೀರಿನಿಂದ ಹೊರಗೆ ತಂದ ಕೂಡಲೇ ಎಂತಾಗ್ತದೆ, ಅದು ಪಟ್ 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 ಹೀಗೆ ಆಗ್ತದೆ, ಟ್ರಾಪಿಂಗ್ ಕಂಡೀಷನ್ ಹೀಗೆ. ಅದೇ ರೀತಿ ನಾವು ಸಂಘಕ್ಕೆ, ಭಕ್ತರ ಸಂಘಕ್ಕೆ ಹೀಗೆ ಆಗ್ಬೇಕು, ಪಟ್ 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 ಆಗ್ಬೇಕು. ಬೇಕು ನನಗೆ ಭಕ್ತರ ಸಂಘ ಬೇಕು. ಹಾಗಾಗಿ ಈ ಡಿವೋಟಿ ಅಸೋಸಿಯೇಷನ್ ತುಂಬಾ ಮುಖ್ಯ, ಭಕ್ತರ ಸಂಘ ತುಂಬಾ ಮುಖ್ಯ. ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ಬೇಕಿದ್ರೆ ಇದು ತುಂಬಾ ಮುಖ್ಯ, ಇಲ್ಲದ ಮಾಯಶಕ್ತಿ ಬಿಡುವುದಿಲ್ಲ. ಹಾಗಾಗಿ ಈಗ ಘೋಷಣೆ ಆಗಿದೆ, ಯುದ್ಧ ಘೋಷಣೆ ಆಗಿದೆ, ನಾವು ರೆಡಿ ಇರ್ಬೇಕು. ಎಸ್ ಮಾಯಾ, ನಾನು ಭಕ್ತರ ಒಟ್ಟಿಗೆ ಇರ್ತೇನೆ, ಸಂಘದೊಟ್ಟಿಗೆ ಇರ್ತೇನೆ, ನಿನ್ನೊಟ್ಟಿಗೆ ಅಲ್ಲ, ನಾವು ಹೇಳ್ಬೇಕು. ಆದ್ರೆ ಅವಳು ಬಿಡುವುದಿಲ್ಲ, ಕಂಟಿನ್ಯೂಸ್ ಆಗಿ. ಹಾಗಾಗಿ ಈ ಬೆಳಿಗ್ಗೆದು ಭಾಗವತಂ ಅಂತಂದ್ರೆ ಇಡೀ ದಿವಸಕ್ಕೆ ಎಂತ ಹೇಳುವಂಥದ್ದು ಮೆಡಿಸಿನ್ ಇದ್ದಾಗೆ. ಹೋಲ್ ಡೇ, ಇಡೀ ದಿವಸ ಒಳ್ಳೇದು ಹೋಗ್ತದೆ. ರಾತ್ರಿ ನಾವೀಗ ಚೈತನ್ಯ ಚರಿತಾಮೃತ, ಅದು ಒಳ್ಳೆ ರೀತಿಯಲ್ಲಿ ನಿದ್ದೆ ಬರ್ತದೆ. ಹಾಗಾಗಿ ನಾವು ಎಂತಂದ್ರೆ ಫುಲ್ ಎಂಗೇಜ್ ಆಗಿರ್ಬೇಕು, ಅಂದ್ರೆ ಆಚೆ ಈಚೆ ಪುರ್ಸೋತೆ ಇರಬಾರ್ದು, ಆ ರೀತಿ ಇರಬೇಕು. ನೋಡಿ, ನಿನ್ನೆ ಶೆಡ್ಯೂಲ್ ಹೇಳ್ತೇನೆ, ರಿಲೇಟೆಡ್ ಅದಕ್ಕೆ ಹೇಳ್ತಾ ಇದ್ದೇನೆ. ನಿನ್ನೆ ಬೆಳಿಗ್ಗೆ 3:45 ಎದ್ದು 4:15 ಮಂಗಳಾರತಿ ಮತ್ತೆ ಜಪ ಮಾಡಿದೆ, 6:45 ತನಕ. ಮತ್ತೆ ನಾನು ಒಂದು 40 ಮಿನಿಟ್ಸ್ ವಾಕಿಂಗ್, ಯಾಕೆಂದ್ರೆ ಪರಿಕ್ರಮ ಉಂಟು, ಅದಕ್ಕೆ ನಾನೀಗ ಅದು ಜಪ ಮಾಡ್ತಾ ಹೋಗುವಂಥದ್ದು. 16 ಅವರ್ಸ್ ಆದಮೇಲೆ ಎಕ್ಸ್ಟ್ರಾ ಮಾಡುವಂಥದ್ದು. ಹಾಗೆ ಅದು ಮಾಡಿ ಮತ್ತೆ ದರ್ಶನಾರತಿ ಮತ್ತೆ ಗುರು ಪೂಜಾ, ಅದ ನಂತರ ನಿನ್ನೆ ಚೈತನ್ಯ ಚರಿತಾಮೃತ ಕ್ಲಾಸ್ ಮಾಡಿದೆ. ಮತ್ತೆ ಚೂರು ಪ್ರಸಾದ ತಗೊಂಡಾದ್ಮೇಲೆ ಭಕ್ತಿಶಾಸ್ತ್ರ ಕ್ಲಾಸ್, ಅದಕ್ಕೆ ಪ್ರಿಪೇರ್. 10 ಗಂಟೆ 12 ಗಂಟೆ ಕ್ಲಾಸ್ ಆಯ್ತು. ಮತ್ತೆ ಟೆಂಪಲ್ ಅಲ್ಲಿ ಕೀರ್ತನ ಮಾಡಿದೆ 12 to 1. ಮತ್ತೆ ಕ್ಲಾಸ್ ಇತ್ತು 1 to 1:30. ಮತ್ತೆ ವಾಪಸ್ ಕೀರ್ತನ ಮಾಡಿದೆ. ಮತ್ತೆ ಪ್ರಸಾದ ತಗೊಂಡೆ, 2:30 ಆಯ್ತು. ಮತ್ತೆ ಪ್ರೆಸಿಡೆಂಟ್ ಕರೆದ್ರು, ಅವರೊಟ್ಟಿಗೆ ಸ್ವಲ್ಪ ಚರ್ಚೆ ಆಯ್ತು, ಡ್ಯೂಟಿ ಅಸೋಸಿಯೇಷನ್, ಒಂದು ಅರ್ಧ ಗಂಟೆ ಆಯ್ತು. ಮತ್ತೆ ಓದಿದೆ ಸಂಜೆ ಭಾಗವತಂ 6 ರಿಂದ 8 ತುಳು, ಅದಕ್ಕೆ ಒಂದು 6 ಗಂಟೆ ತನಕ ಹೋದೆ. ಮತ್ತೆ ಭಾಗವತಂ ಕ್ಲಾಸ್ ಆಯ್ತು 8 ತನಕ. ಮತ್ತೆ ವಾಪಸ್ ಹೋದೆ, ವಾಪಸ್ ಪ್ರೆಸಿಡೆಂಟ್ ಕರೆದ್ರು, ಅಲ್ಲಿ ವಾಪಸ್ ಅಸೋಸಿಯೇಷನ್ ಆಯ್ತು. ಮತ್ತೆ 9 ಗಂಟೆ ಕ್ಲಾಸ್ ಇತ್ತು, ಬಂದೆ. 9 ಗಂಟೆ ಕ್ಲಾಸ್ ಭಗವತ ಕ್ಲಾಸ್ ಅದನ್ನು ಮಾಡಿದೆ. 10:10ಕ್ಕೆ 10:15ಕ್ಕೆ ಮಲಗಿದೆ. ಮಲಗುವಾಗ ಇಮಿಡಿಯೇಟ್ ನಿದ್ದೆ ಬರುವುದಿಲ್ಲ, ಯಾಕಂದ್ರೆ ಫುಲ್ ಬೆಳಿಗಿಂದ ಭಗವದ್ಗೀತಾ ಭಾಗವತಂ ಇದೆಲ್ಲ ಗುಯ್ ಆಗ್ತಾ ಇರ್ತದೆ. ಹಾಗಾಗಿ ಇಮಿಡಿಯೇಟ್ ಮಲಗಿದ ಕೂಡಲೇ ಬರುವುದಿಲ್ಲ. ಪ್ರಭುಪಾದಿದು ಕೀರ್ತನ್ ಕೇಳಿದೆ ಒಂದು 15 ಮಿನಿಟ್ಸ್, ಯಾವುದು ಗೋಸ್ವಾಮಿಗಳ ಕೀರ್ತನ, ಅದು ನನ್ನ ಫೇವರೇಟ್. ಅದೊಂದು 15 ಮಿನಿಟ್ಸ್ ಕೇಳಿದೆ. 10:30ಗೆ ನಿದ್ದೆ ಬಂತು. ಬೆಳಿಗ್ಗೆ ವಾಪಸ್ 3:45. ಹಾಗಾಗಿ ಕಾನ್ಸ್ಟೆಂಟ್ ಆಗಿ ನಾವು ಅಸೋಸಿಯೇಷನ್ ಇರುವಂತಹದ್ದು, ಇದು ಕೃಷ್ಣ ಪ್ರಜ್ಞೆ. ಕಾನ್ಸ್ಟೆಂಟ್ ಆಗಿ ಇದು ಟೆಂಪಲ್ ಅಲ್ಲಿ ಆಗ್ತದೆ. ಅದಕ್ಕೆ ನಾವು ಎಂತಂದ್ರೆ ಆದಷ್ಟು ಎಂತ ಹೇಳುವಂಥದ್ದು,
ಕ್ಲಾಸ್ ಕೇಳ್ತಾ ಇರ್ಬೇಕು, ಡ್ಯೂಟಿ ಸಂಘದಲ್ಲಿ ಇರ್ಬೇಕು, ಕೇಳ್ತಾ ಇರ್ಬೇಕು. ಕಾಂಟಿನ್ಯೂಸ್ ಜಪ ಮಾಡುವಂಥದ್ದು, ಓದುವಂಥದ್ದು, ಕೇಳುವಂಥದ್ದು, ಕಾನ್ಸ್ಟೆಂಟ್ ಆಗಿ ನಮ್ಮನ್ನು ಟಚ್, ನಾವು ಎಂತಂದ್ರೆ ನಮ್ಮನ್ನು ಚಾರ್ಜ್ ಅಲ್ಲಿ ಇಡ್ಬೇಕು. ಇಲ್ಲದ್ರೆ ಮಾಯಾಶಕ್ತಿ ಅಂತಂದ್ರೆ ಅದು ಬೇಡ. ಈಗ ಎಂತಂದ್ರೆ ಸ್ವಲ್ಪ ಸಮಯ ಕೇಳಿದ ಮೇಲೆ ಭಾಗವತಂ ಸಾಕಪ್ಪ ಅಂತ ಆಗ್ತದೆ. ಟೇಸ್ಟ್ ಇಲ್ಲ ನಮಗೆ, ಟೇಸ್ಟ್ ಬಿಲ್ಡ್ ಆಗ್ಬೇಕು, ಟೇಸ್ಟ್ ಬಿಲ್ಡ್ ಆಗ್ಬೇಕು. ಹಾಗೆ ಆಕ್ಚುಲಿ ಎಂತ ಹೇಳುವಂಥದ್ದು, ಎರಡು ಬಣಗಳ ನಡುವೆ ಯುದ್ಧ ಘೋಷಣೆ ಆಗುತ್ತದೆ. ಕೆಲವೊಮ್ಮೆ ದುರ್ಬಲರಾದ ಭಕ್ತರು ಮಾಯಾಶಕ್ತಿಯ ಬಲವಾದ ಹಳ್ಳೆಗೆ ಬಲಿಪಶು ಬೀಳ್ತಾರೆ ನೋಡಿ. ಹೀಗೆ ನಾನು ನಿನ್ನೆ ಶೆಡ್ಯೂಲ್ ಹೇಳಿದೆ, ಆ ಶೆಡ್ಯೂಲ್ ಅಲ್ಲಿ ನಾವು ಬೀಳ್ಲಿಕ್ಕೆ ಚಾನ್ಸೇ ಇಲ್ಲ. ಯಾವಾಗ ನಾವು ಸ್ವಲ್ಪ ಫ್ರೀ ಇರುವಾಗ ಅವಳು ಹೇಳ್ತಾಳೆ, ಅದು ಬೇಡಪ್ಪ, ನೀನೆಂತ ಭಾಗವತಂ ಕ್ಲಾಸ ಬೇಡ, ಭಗವತ ಕ್ಲಾಸ ಬೇಡ ಬೇಡ, ಅವಳು ಹೇಳ್ತಾ ಇರ್ತಾಳೆ. ಅವಳದ ಕೆಲಸ ಅದೇ, ಭಗವಂತನಿಂದ ದೂರ ಇಡುವಂಥದ್ದು, ಸಂಘದಿಂದ ದೂರ ಇಡುವಂಥದ್ದು. ಹಾಗೆ ಬಲಿಪಶು ಬೀಳ್ತಾರೆ ಅಂತೆ. ಹೀಗಿದ್ಯಾಗೂ ಭಗವಂತನ ಕಾರಣರಹಿತ ಕರುಣೆಗಾಗಿ ಬ್ರಹ್ಮದೇವನು ಸಾಕಷ್ಟು ಬಲವು. ಆದ್ರೆ ಬ್ರಹ್ಮ ಬೀಳಲಿಲ್ಲ, ಅವನಿಗೆ ಕಾಸ್ಲೆಸ್ ಮರ್ಸಿ ಇತ್ತು, ಕಾರಣರಹಿತ ಕೃಪೆ. ಯಾರ್ದು? ಭಗವಂತನ. ಮಾಯಾಶಕ್ತಿಯು ಆತನ ಸ್ಥಾನದ ಅಸ್ತಿತ್ವವನ್ನು ಹೊಯ್ದಾಡುವಂತೆ ಮಾಡಿತು, ಆದ್ರೆ ಮುಟ್ಲಿಕ್ಕೆ ಏನಾಗ್ಲಿಲ್ಲ. ಇದರಿಂದ ಅವನಿಗೆ ವ್ಯಾಕುಲತೆ ಉಂಟಾಯಿತು, ಆದರೂ ಅವನು ಅದಕ್ಕೆ ಬಲಿಪಶುವಾಗಲಿಲ್ಲ. ಎಸ್, ಹರೇ ಕೃಷ್ಣ. ನೋಡಿ ಎಷ್ಟು ಸಣ್ಣ ಪ್ಯಾರ ಅಂತ ಹೇಳು ಭಾವಾರ್ಥ, ಅದ್ರ ಎಂತ ಡೀಪ್ ಮೀನಿಂಗ್ ಉಂಟು. ಹರೇ ಕೃಷ್ಣ. ಹಾಗಾಗಿ ನಾವು ಪ್ರಭುಪಾದಿದು ಮೂಡ್ ಅಂಡ್ ಮಿಷನ್ ಅರ್ಥ ಮಾಡಿದರೆ ನಮ್ಗೆ ಗೊತ್ತಾಗ್ತದೆ. ಒಂದು ಎಂತಂದ್ರೆ ಒಂದು ವರ್ಡ್ ಕೂಡ ನಮ್ಮನ್ನು ಡೆಲಿವರ್ ಮಾಡ್ತದೆ, ಈ ಭೌತಿಕ ಲೋಕದಿಂದ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಪ್ರಭುಪಾದಿದ ಮಾತು. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆಯಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಎಸ್, ಶ್ವೇತಾ ಕುಲಕರ್ಣಿ ಅವರೇ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಎಷ್ಟು ಸಲ ಆರತಿ ಆಗುತ್ತೆ ಅಷ್ಟು ಸಲ ಡ್ರೆಸ್ ಚೇಂಜ್ ಮಾಡ್ತೀರಾ ರಾಧಾಕೃಷ್ಣಂದು? ಇಲ್ಲಪ್ಪ, ಅಂದ್ರೆ ಬೆಳಿಗ್ಗೆ ಚೇಂಜ್ ಮಾಡುವಂತದ್ದು ಇರುತ್ತೆ, 7:20 ಬೇರೆ ಇರುತ್ತೆ. ಹೌದು, 7:20 ಬೇರೆ ಇರ್ತದೆ. ಅಂದ್ರೆ ಬೆಳಿಗ್ಗೆ 7:20 ಹಾಕಿದ್ದು ನಾಳೆ 5 ಗಂಟೆಗೆ ಚೇಂಜ್ ಮಾಡುವಂತದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಜಯಲಕ್ಷ್ಮಿ ಅವರೇ ಹೇಳಿ. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ. ಇದು ಮೈತ್ರೇಯ ಋಷಿಗಳು ನೈಮಿಷಾರಣ್ಯ ಋಷಿಗಳಲ್ಲಿ ಒಬ್ಬರಾಗಿದ್ದಾರ? ಯಾರು ಋಷಿಗಳು? ಮೈತ್ರೇಯ ಋಷಿಗಳು. ಮೈತ್ರ ಋಷಿಗಳು ನೈಮಿಷಾರಣ್ಯ ಋಷಿಗಳ ಮಧ್ಯದಲ್ಲಿ ಅವರಲ್ಲಿ ಒಬ್ಬರ? ಅಲ್ಲ, ಮೈತ್ರ ಋಷಿ ಅಲ್ಲ. ಅವರು ಇದ್ರ ಯಾರು? ಅಲ್ಲಿ ಪ್ರವಚನ ಮಾಡುವಾಗ, ಯಾವ್ದು ಮಾಡುವಾಗ? ಪರೀಕ್ಷಿತ್ ಮಹಾರಾಜನಿಗೆ ಹೇಳುವಾಗ ನೈಮಿಷಾರಣ್ಯ ಋಷಿಗಳಿದ್ರು ಮತ್ತು ಇವರು ಮೈತ್ರೇಯ ಋಷಿಗಳು. ಅಲ್ಲಿ ಮೈತ್ರ ಋಷಿಗೆ ಭಗವಂತ ತಿಳಿಸಿಕೊಟ್ಟದ್ದು ಕೃಷ್ಣ. ಬರ್ತದಲ್ಲ ಭಾಗವತಮಲ್ಲಿ, ಕೃಷ್ಣ ತಿಳಿಸುವಂತದ್ದು ಎಲ್ಲವನ್ನು. ನೈಮಿಷಾರಣ್ಯಗಳಲ್ಲಿ ಅವರೊಬ್ಬರಲ್ಲ. ಯಾವುದು? ನೈಮಿಷಾರಣ್ಯ ಋಷಿ ಅಲ್ಲಿ ನೈಮಿಷಾರಣ್ಯ ಇದ್ದಲ್ಲಿ ಅವರು ಮೈತ್ರೇಯ ಋಷಿಗಳು ಇರ್ಲಿಲ್ಲ. ಮತ್ತೆ ಭಗವಂತ ಸೆಪರೇಟ್ ಆಗಿ ಅವ್ರಿಗೆ ಹೇಳಿದ್ರ? ಹೌದೌದು, ಬರ್ತದೆ. ಅದು ಆಲ್ರೆಡಿ ಆಗಿದೆ, ಅದು ನಾವು ಮಾಡಿದ್ದೇವೆ. ಆಗಲ್ಲಿ ವಿದುರ ಕೂಡ ಇರ್ತಾನೆ. ಮತ್ತೆ ಉದ್ದವ ಎಂದ್ರೆ ಆಸ್ ಎ ಎಟಿಕೇಟ್ ಅಂತಂದ್ರೆ ಉದ್ದವನಿಗೆ ತುಂಬಾ ಗೊತ್ತುಂಟು, ಆದ್ರೆ ಮೈತ್ರ ಸೀನಿಯರ್, ಹಾಗಾಗಿ ಮೈತ್ರನಿಗೆ ಹೇಳುವಂಥದ್ದು. ವಿದುರನಿಗೆ ಭಾಗವತ ಬಗ್ಗೆ ಹೇಳಲಿಕ್ಕೆ ಯಾರು ಮಾಡುದಂದ್ರೆ ಉದ್ದವ ಹೇಳ್ಬೋದಿತ್ತು. ಉದ್ದವ ಕೂಡ ಇರ್ತಾನೆ. ಆದ್ರೆ ಆಸ್ ಎ ಎಟಿಕೇಟ್ ವೈಸ್ ಎಂತ ಮಾಡಿದವ, ಏಜ್ ಅಲ್ಲಿ ತುಂಬಾ ದೊಡ್ಡವ, ಉದ್ದವ ಸಣ್ಣವ. ಆದ್ರೆ ಉದ್ದವನಿಗೆ ಜಾಸ್ತಿ ಗೊತ್ತುಂಟು, ಆದ್ರೆ ಆಸ್ ಎಟಿಕೇಟ್ ವೈಸ್ ಮೈತ್ರನಿಗೆ ಹೇಳುವಂಥದ್ದು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಎಸ್, ಛಾಯಾದೇವಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನನ್ಗೊಂದ್ ಸ್ವಲ್ಪ ಡೌಟ್. ಶುಗ ಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾರೆ, ಆಮೇಲೆ ಅದನ್ನ ಹಾಗೆ ಗ್ರಹಿಸ್ಕೊಂಡು ಸೂತ ಮುನಿಗಳು ನೈಮಿಷಾರಣ್ಯದ ಋಷಿಗಳಿಗೆ ಹೇಳ್ತಾರೆ ಪ್ರಭುಜಿ. ಹೌದೌದು, ಕರೆಕ್ಟಾ ಪ್ರಭುಜಿ? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಪ್ರಭುಜಿ? ಇಷ್ಟೇನಾ? ಎಸ್, ನೋಡಿ ಎಂತಂದ್ರೆ ಶುಕಮುನಿ ಹೇಳುವಾಗ
ಅಲ್ಲಿ ಎಲ್ಲ ಪರಾಶರ ಮುನಿ, ನಾರದ ಮುನಿ, ವೇದಸ್ ಎಲ್ಲರೂ ಇರ್ತಾರೆ, ಮತ್ತೆ ಎಲ್ಲ ವರಿಷ್ಠರು ಇರ್ತಾರೆ. ಆಗ ಸೂತ ಗೋಸ್ವಾಮಿ ಕೂಡ ಅಲ್ಲಿ ಇರ್ತಾನೆ. ಸೂತ ಗೋಸ್ವಾಮಿ ಅವನ ಶಿಷ್ಯ ಶುಕಮುನಿಯದು. ಹಾಗೆ ಸೂತ ಗೋಸ್ವಾಮಿ ಕೇಳುವಂಥದ್ದು, ಕೇಳಿ ಮತ್ತೆ ಸೆಕೆಂಡ್ ಟೈಮ್ ಈ ನೈಮಿಷಾರಣ್ಯದಲ್ಲಿ ಹೋಗ್ಯವ ಹೇಳುವಂಥದ್ದು. ಶೌನಕಾದಿ ಋಷಿಗಳ ನೇತೃತ್ವದಲ್ಲಿ ಇರ್ತಾರೆ ಎಲ್ಲ ಋಷಿಗಳು, 1000 ಸೇಜಸ್. ಹಾಗೆ ಅಲ್ಲಿ ಅವ ಸೆಕೆಂಡ್ ಟೈಮ್ ಹೇಳುವಂಥದ್ದು. ಸುನೀತಾ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಯುಧರ ಇರೋದು ದ್ವಾಪರದಲ್ಲಿ ಇವೆಲ್ಲ ಅಷ್ಟು ಕೇಳ್ತಾನೆ ಇರ್ತಾರಲ್ಲ, ಯಾವಾಗ ಕೇಳಿದ್ರು ಯಾವಾಗ ಕೇಳ್ತಿರೋದು ಇವೆಲ್ಲ? ಯಾವ್ದು ಯುಧರನು ಹೇಳ್ತೀವಲ್ಲ, ಇವಾಗ ಪರೀಕ್ಷಿತ ದ್ವಾಪರ ಯುಗದಲ್ಲಿ ಯುಧರ ಇರ್ತಾರಲ್ಲ, ದ್ವಾಪರ ಯುಗದಲ್ಲಿ ಯುಧರ ಇರೋದು ದ್ವಾಪರ ಯುಗದಲ್ಲಿ ಇವೆಲ್ಲ ಯಾವಾಗ ಕೇಳೋದು ಯಾವಾಗ ಹೇಳ್ತಿರ್ತದ ಇವೆಲ್ಲ ಅಷ್ಟು ಅವ್ರಿಗೆ? ಯಾರಿಗೆ ಹೇಳುದು? ಎಂತ ಯಾರಿಗೆ ಎಂತ ವಿದುರ, ಇವಾಗ ಪರೀಕ್ಷಿತ್ ಮಹಾರಾಜ, ವಿದುರ ಅವರೆಲ್ಲ ಈ ಕಲಿಕಾಲ ಎಂಡಲ್ಲಿ ಇವರೆಲ್ಲ ಬಂದಿರ್ತಾರೆ. ಕಲಿಕಾಲ ಎಂಡಲ್ಲ, ದ್ವಾಪರ ಮುಗಿತಿದ್ದಂಗೆ, ಕಲಿ ಸ್ಟಾರ್ಟ್ ಆಗ್ತಿದ್ದಂಗೆ ಪರೀಕ್ಷಿತ ಮಹಾರಾಜ ಅವ್ರಿಗೆಲ್ಲ ಅಷ್ಟು ಕಲಿ ಬರುತ್ತ. ಅವಾಗ ಯುದ್ರನು ಅವಾಗಿರ್ತಾರ, ಯಾವಾಗ ಇದ್ದಿದ್ದದು? ವಿದುರ ಯಾಕೆ ಬಂದ್ರು ಇಲ್ಲಿ ಅಂತ ಒಂದ್ ಸ್ವಲ್ಪ ಗೊತ್ತಾಗಿಲ್ಲ. ಇರ್ತಾರಲ್ಲ ವಿದುರ ಎಂತಂದ್ರೆ ಚಿಕ್ಕಪ್ಪ ಯಾರ್ದು ಅರ್ಜುನ ಅಂದು, ಅಂದ್ರೆ ಧೃತರಾಷ್ಟ್ರನ ತಮ್ಮ ವಿದುರ. ಅದು ಯಾವಾಗ ನಡೆದಿತ್ತು ಅಂತ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅದೆಲ್ಲ ಸತ್ಯಯುಗದಲ್ಲಿ ಅನ್ಕೊಂಡಿದ್ವಿ. ಮತ್ತಿವಾಗ ದ್ವಾಪರ ಯುಗದಲ್ಲಿ. ದ್ವಾಪರ ಯುಗದಲ್ಲಿ. ಥ್ಯಾಂಕ್ ಯು ಪ್ರಭುಜಿ, ಧನ್ಯವಾದಗಳು. ಓಕೆ, ನಾವು ಮುಕ್ತಾಯ ಮಾಡುವ. ವಾಂಚ ಕಲ್ಪತರೋ ವಿಶ್ವ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ